ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಮಂಗಳೂರು ದಸರಾವನ್ನ ಬಳಸಿ ಲಕ್ಷಾಂತರ ಹಣವನ್ನ ದುರುಪಯೋಗ ಮಾಡಿದ ಮತ್ತು ದಾರಿ ದೀಪಾಲಂಕಾರಕ್ಕಾಗಿ ಜನತೆಯ ತೆರಿಗೆಯ ಹಣ 38 ಲಕ್ಷ ರೂಪಾಯಿಯನ್ನ ಅಕ್ರಮವಾಗಿ ಮಂಜೂರು ಮಾಡಿದ ಮಂಗಳೂರು ಮಹಾನಗರ ಪಾಲಿಕೆಯ ವಿರುದ್ಧ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಿದರು. ನಗರ ಪಾಲಿಕೆಯ ಕಚೇರಿ ಮುಂಭಾಗದಲ್ಲಿ DYFI, AIYF, CPIM, CPI, ಜೆಡಿಎಸ್ ವತಿಯಿಂದ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ನಗರ ಪಾಲಿಕೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಅವರು ಖರ್ಚು ಮಾಡಿ ಅವರು ಬಾಕಿಯವರಿಂದ ಸಹಾಯ ಮಾಡಿ ಈ 6 ಕಿಲೋಮೀಟರ್ ಉದ್ದದ ರಸ್ತೆಗೆ ದಾರಿ ದೀಪಾಲಂಕಾರ ಮಾಡ್ತಾರಂತ ಹೇಳಿ. ಆದ್ರೆ ಮತ್ತೆ ಗೊತ್ತಾಯಿತು 30 ತಾರೀಕಿನ ಸಭೆ ಮಂಗಳೂರು ಮಹಾನಗರ ಪಾಲಿಕೆ ನಡೆಯಿತು. ಅಲ್ಲಿ ಪ್ರಸ್ತಾವ ಬಂದದ್ದೇನು, ದಾರಿ ದೀಪಾಲಂಕಾರಕ್ಕೆ ಮಂಗಳೂರು ಮಹಾನಗರ ಪಾಲಿಕೆ 38 ಲಕ್ಷ ರೂಪಾಯಿ ಏನು ಮಂಜೂರು ಮಾಡಿದೆ. ನಾನ್ ಕೇಳ್ತಾ ಇದ್ದೀನಿ, ಯಾರಪ್ಪನ ಆಸ್ತಿ, ಯಾರ ಪಿತೃರಾಜ್ಯದ ಆಸ್ತಿ ನೀವು ಜನತೆಯ ತೆರಿಗೆಯ ಹಣವನ್ನ ಈ ನಮೂನೆಯಾಗಿ ದಾರಿ ದೀಪಾಲಂಕಾರಕ್ಕಾಗಿ ನೀವು ಹಾಕ್ತೀರಿ ಅನ್ನೋದು ನೋವಾಗುತ್ತೆ. ನೀವೇ ತಾನೇ ಮೊನ್ನೆ ಕೊರೋನಾದ ಸಂದರ್ಭದಲ್ಲಿ ಹೇಳಿದ್ದು, ಏನ್ ಹೇಳಿದ್ರಿ, ಮಂಗಳೂರಿನ ಏನು ಮಹಾನಗರ ಪಾಲಿಕೆ ಭಾರಿ ಕಷ್ಟದಲ್ಲಿದೆ, ಆರ್ಥಿಕ ಸಮಸ್ಯೆಯಲ್ಲಿದೆ ಅಂತ ನೀವು ಹೇಳಿದ್ರಿ. ಮಾತ್ರ ಅಲ್ಲ, ಕಳೆದ ಇಷ್ಟು ವರ್ಷಗಳಿಂದ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ADB ಇಂದ ಸಾವಿರಾರು ಕೋಟಿ ರೂಪಾಯಿಯನ್ನ ನೀವು ಸಾಲ ತಂದಿದ್ದೀರಿ. ಆ ಸಾಲವನ್ನ ಇನ್ನೂ ಕೂಡ ಪಾವತಿಸಿಲ್ಲ. ದಸರಾ ಹೆಸರಿನಲ್ಲಿ ಜನತೆಯ ಹಣವನ್ನು ಲೂಟಿ ಮಾಡಲು ನಾಚಿಕೆ ಇಲ್ಲವೇ ಕಾಮತರೆ, ಸೇಮ್ ಕಾಮತರೆ, B. Devdas Ganapati Pai Enterprises, one-stop shop for all your interior needs like plywood, laminates, veneers, doors, modular kitchen and wardrobe. Our specialities: we have more than 500 full sheet laminate display and 200 veneers full sheet display. Also have widest range of cabinet handle, main door handles and locks, glass shutter for kitchen, pantry, lift ups and magic corner, wardrobe and wardrobe accessories. Visit today. B. Devdas Ganapati Pai Enterprises, near New Chitra Talkies, Dongarakeri, Mangaluru. Mobile 9886 725 347 or 9945 043 788.